ಶ್ರೀನಿವಾಸ್ ಯೂನಿವರ್ಸಿಟಿ ಕಾಲೇಜ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಮತ್ತು ಟೂರಿಸಂ ಐಸ್ ಕಾರ್ವಿಂಗ್ ಕಾರ್ಯಾಗಾರವು ಕಾಲೇಜಿನ ಪ್ರಾಂಗಣದಲ್ಲಿ ಆಯೋಜಿಸಲಾಯಿತು. ಲಕ್ಷ್ಮೀ ಮೆಮೋರಿಯಲ್ ಕಾಲೇಜ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ನ ಸಹಾಯಕ ಪ್ರಾಧ್ಯಾಪಕರಾದ ಶೈಲೇಶ್ ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಗಳಾಗಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹೋಟೆಲ್ ಹಾಗೂ ಫುಡ್ ಸರ್ವಿಸ್ ಕ್ಷೇತ್ರದಲ್ಲಿ ಐಸ್ ಕಾರ್ವಿಂಗ್ ಮಹತ್ವದ ಕುರಿತು ತಿಳಿಸಿದರು. ಈ ವೇಳೆ ವೃತ್ತಿಪರವಾಗಿ ವಿವಿಧ ಶೈಲಿ ಮತ್ತು ಆಕಾರಗಳಲ್ಲಿ ಐಸ್ ಶಿಲ್ಪಗಳ ಕೆತ್ತನೆ ಮಾಡಲು ಬೇಕಾದ ಕೌಶಲ್ಯಗಳನ್ನು ಪ್ರದರ್ಶಿಸಿದರು. ಕಾಲೇಜಿನ ವಿದ್ಯಾರ್ಥಿಗಳು ಐಸ್ ಶಿಲ್ಪಗಳ ಕೆತ್ತನೆಯನ್ನು ಸಂಪೂರ್ಣಗೊಳಿಸಲು ಸಕ್ರಿಯವಾಗಿ ಕೈಜೋಡಿಸಿದರು. ಕಾಲೇಜಿನ ಡೀನ್ ಪ್ರೊಫೆಸರ್ ಸ್ವಾಮಿನಾಥನ್ ಸ್ವಾಗತಿಸಿ ಬಿಎಚ್ಎಂಸಿಟಿ 4ನೇ ಸೆಮಿಸ್ಟರ್ನ ವಿದ್ಯಾರ್ಥಿ ಮೊಹಮ್ಮದ್ ಶಾಹಿರ್ ವಂದಿಸಿದರು. ಕಾರ್ಯಾಗಾರವನ್ನು ಆಹಾರ ಉತ್ಪಾದನಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಪ್ರಶಾಂತ್ ಪ್ರಭು ಆಯೋಜಿಸಿದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ ಮಂಗಳೂರು.